ಪಡುಬಿದ್ರಿ ಯರ್ಮಾಳು ಗಡಿಭಾಗ ಸೇತುವೆ ಬಳಿ ರಸ್ತೆ ಸಂಪೂರ್ಣವಾಗಿ ಚಿಂದಿಯಾಗಿದ್ದು ಬೃಹತ್ ಹೊಂಡ ನಿರ್ಮಾಣಗೊಂಡು ಮರಣಗುಂಡಿಯಂತೆ ಭಾಸವಾಗ್ತಾ ಇದೆ. ಒಂದು ಕಡೆಯಿಂದ ಕರ್ತವ್ಯ ಮರೆತ ಅಧಿಕಾರಿಗಳು ಆದ್ರೆ ಮತ್ತೊಂದು ಕಡೆ ಒಳಿತು ಕೆಡುಕುಗಳ ಸ್ಪರ್ಶವೇ ಇಲ್ಲದ ಜನಪ್ರತಿನಿಧಿಗಳು. ಇವರನ್ನ ನಂಬಿದಂತಹ ಜನಸಾಮಾನ್ಯರು ಹೆದ್ದಾರಿಯಿಂದಾಗಿ ಪ್ರಾಣ ಭಯವನ್ನ ಎದುರಿಸುವಂತಾಗಿದೆ. ಇನ್ನು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಸ್ಥಳೀಯ ನಿವಾಸಿ ಸುರೇಶ್ ಪೂಜಾರಿ ಅವರು, ಮಳೆಗಾಲ ಬಂತು ಅಂದ್ರೆ ನಮ್ಮ ಈ ಸೇತುವೆಯ ಬಳಿ ರಸ್ತೆ ಸಂಪೂರ್ಣ ಹೊಂಡಮಯವಾಗಿ ನಿರಂತರ ಅಪಘಾತಗಳು ಸಂಭವಿಸುತ್ತವೆ. ಅನೇಕರು ತೀವ್ರವಾಗಿ ಗಾಯಗೊಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಈ ಅವ್ಯವಸ್ಥೆಯ ಬಗ್ಗೆ ಉತ್ತರಿಸಬೇಕಾದ ಈ ಭಾಗದ ಸಂಸದೆ ಶೋಭಾ ಕರಂದ್ಲಾಜೆ ನಮ್ಮಿಂದ ಮತ ಪಡೆದು ಗದ್ದುಗೆ ಏರಿ ಮರೆಯಾದವರು ನಾಪತ್ತೆಯಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡಿದ್ದಾರೆ, ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಆ ರಸ್ತೆಯಲ್ಲಿ ಮಳೆಗಾಲ ಶುರುವಾದ ಮೇಲೆ ಹೊಂಡ ಬಿದ್ದು, ನಿನ್ನೆ ಕೂಡ ಒಬ್ಬರು ಹೆಂಗಸು ಬಿದ್ದು ಅವರಿಗೆ ತೀವ್ರತರವಾದ ತಲೆಗೆ ಏಟು ಬಿದ್ದಿದೆ. ಆದರೂ ಇಲ್ಲಿಗೆ ಯಾರೂ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತಿಲ್ಲ. ನಮ್ಮ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಇದಕ್ಕಿಂತ ಮುಂಚೆ ಪಡುಬಿದ್ರಿಯಲ್ಲಿ ಮತದಾನ ಗಳಿಸಿ ಜಯಗಳಿಸಿದಾಗ ಪಡುಬಿದ್ರಿ ಭೇಟಿ ನೀಡಿದ ಸಮಯದಲ್ಲಿ ನಾನು ಅವರನ್ನು ಭೇಟಿಯಾಗಿ ಅವರ ಬಳಿ ಹೇಳಿದೆ, ರಸ್ತೆಯ ಸಮಸ್ಯೆ, ಅಲ್ಲಿ ಅಪಘಾತವಾಗುವಂಥ ಸಮಸ್ಯೆ, ಅದಕ್ಕೆಲ್ಲ ಅವರು ಹೇಳಿದರು ಈ ಸಲ ಎಲ್ಲ ಮಾಡಿಸ್ತೇನೆ ಹಾಗೆ ಹೀಗೆ ಅಂತ. ಖಾಲಿ ಮಾತಿಗೆ ಮಾತ್ರ ಇದೆ. ಹಾಗೂ ಆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಯಾವಾಗ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸ್ತೇನೆ ಹಾಗೆ ಹೀಗೆ ಬಾಯಿ ಮಾತಲ್ಲಿ ಮತ್ತು ಪೇಪರಲ್ಲಿ ಅನೌನ್ಸ್ ಮಾಡೋದು ಮಾತ್ರ, ಏನು ಮಾಡೋದಿಲ್ಲ. ಸುಮ್ಮನೆ ಜನಗಳಿಗೆ ಮಂಕು ತಿನ್ನಿಸ್ತಾರೆ.